ಅಪರೂಪಕ್ಕೆಂಬಂತೆ ಹಸುವಿಗೆ ನಡೆದಿದ್ದ ಸೀಮಂತ ಕಾರ್ಯಕ್ರಮಗಳು ಸುದ್ದಿಯಾಗುತ್ತಿತ್ತು. ಆದರೆ ಇದೀಗ ಹಸುವಿನ ಕರುವೊಂದಕ್ಕೆ ತೊಟ್ಟಿಲು ಶಾಸ್ತ್ರ ಮಾಡಿದ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋ ಎಲ್ಲಿಯದು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಶಾಸ್ತ್ರೋಕ್ತವಾಗಿ ನಡೆದ ತೊಟ್ಟಿಲು ಶಾಸ್ತ್ರದ ಮೂಲಕ ಕರುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡಿರುವ ದೃಶ್ಯ ಈ ವಿಡಿಯೋದಲ್ಲಿದೆ. ಪೂಜಾ ವಿಧಾನಗಳೊಂದಿಗೆ ನಡೆದ ಈ ಕಾರ್ಯಕ್ರಮವನ್ನು ಬ್ರಾಹ್ಮಣ ಕುಟುಂಬವನ್ನು ನಡೆಸಿದ್ದು, ಮಗುವನ್ನು ತೊಟ್ಟಿಲಿಗೆ ಹಾಕುವ ವೇಳೆ ಮಾಡುವ ಎಲ್ಲ ವಿಧಿಗಳನ್ನು ಇಲ್ಲಿ ನಡೆಸಲಾಗಿದೆ. ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮನದಿ ಜಲಧರಯೋ ಶ್ರೀಮಂಗಲೇ ಕಾವೇರಿ ಕಪಿಲಾಪುರಾ ನೇತ್ರಾವತಿ ತ್ಯಾಗಯೋ ನದ್ಯ ಶ್ರೀ ಮುಹೂರ್ತೆ ಸಾವಧಾನ ಸುರಗ್ನೇ ಸಾವಧಾನ ವಸಿಷ್ಠವಾಗೀಶ್ವರಾಭ್ಯಾಂ ನಮಃ. ಡೋಲಾರೋಹಣ ಮುಹೂರ್ತ ಸುಮುಹೂರ್ತವಸ್ತು ಡೋಲಾರೋಹಣ ಮುಹೂರ್ತ ಸುಮುಹೂರ್ತಮಸ್ತು ದೇವ ವಿದ್ಯಾಬಲಂ ದೈವಬಲಂ ದೇವ ಲಕ್ಷ್ಮೀಪದೇ ಸಂಸ್ಮರಾಮಿ. ಮೂರ್ತಿ ಸಾವಧಾನ ಸುರಗ್ನೇ ಸಾವಧಾನ ವಸಿಷ್ಠವಾಗೀಶ್ವರಾಭ್ಯಾಂ ನಮಃ. ಡೋಲಾರೋಹಣ ಮುಹೂರ್ತ ಸುಮುಹೂರ್ತಮಸ್ತು. ಹಾಲುಗಡಲೋಳು ವರಿಸಿದವನೇ ಧ್ರುವ ಪೃಥಿವೀ ಧ್ರುವ ಸಪರ್ವತಾಯಿಮೇ ಓಂ ವಿಶ್ವಾನಿ ಜಗದ್ಧ್ರುವೋ ರಾಜಾ ಧ್ರುವಂತೆ ರಾಜಾ ವರುಣೋ ಧ್ರುವನ್ ದೇವೋ ಬೃಹಸ್ಪತಿಗೆ ಬಡಿಮೆ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಬಾಬುಲಗೆ ಬಾಬು ಪೂಜೆಯ ವೇಳೆಗೆ ಹಂಚಿಗೆಯೊಳಗಿನ ಬೆಣ್ಣೆಯಂತೆ ರಾಯನ ಕುಮಾರಿ ಭಾಗ್ಯದ ಲಕ್ಷ್ಮೀ ವಿಠಲನ ರಾಣಿ ರಾಣಿ ಭಾಗ್ಯದ ಅಂದ್ರೆ ಇದು ಮಾಡಿದ್ರಲ್ವಾ.